ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳು ಮತ್ತು ಈ ಪತ್ರಿಕಾಗೋಷ್ಠಿಗೆ ನಿಮಗೆಲ್ಲರಿಗೂ ಸ್ವಾಗತ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಸೆಂಟರ್ ಮತ್ತು US ಕಮ್ಯುನಿಕೇಷನ್ಸ್ ಬೆಂಗಳೂರು ಇದರ ಪರಸ್ಪರ ಸಹಭಾಗಿತ್ವದಲ್ಲಿ ಇದೇ ಫೆಬ್ರವರಿ 21, 22, 23ನೇ ಶನಿವಾರ, ಭಾನುವಾರ ಮತ್ತು ಸೋಮವಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಮುಂಭಾಗದ ದೇವರ ಮಾರುಗದ್ದೆಯಲ್ಲಿ 3 ದಿನಗಳ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಮುಕ್ತ ಬೃಹತ್ ತಾಂತ್ರಿಕ ವಸ್ತು ಪ್ರದರ್ಶನ ಬಿಲ್ಡ್ ಟೆಕ್ ಎಕ್ಸ್ಪೋ 2026 ಇದನ್ನು ಆಯೋಜಿಸಲಾಗಿದೆ ಮತ್ತು ಈ ಬಗ್ಗೆ ಅನುಮತಿ ಪಡೆದುಕೊಂಡಿದ್ದೇವೆ. ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ಗೆ ಇದು ಮಹತ್ವದ ದೊಡ್ಡ ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್. ನಿರ್ಮಾಣ ಕ್ಷೇತ್ರದ ಆವಿಷ್ಕಾರಗಳನ್ನು ಜನರಿಗೆ ತಲುಪಿಸುವ ಒಂದು ಅವಕಾಶ. ನಮ್ಮ ಪುತ್ತೂರು ಇಂಜಿನಿಯರ್ಸ್ ಸಂಘದಲ್ಲಿ ನಾವು 170 ಲೈಫ್ ಮೆಂಬರ್ಸ್ ಇದ್ದು ಪುತ್ತೂರು ಮಾತ್ರವಲ್ಲದೆ ಪಕ್ಕದ ಮಂಗಳೂರು, ಬೆಳ್ತಂಗಡಿ, ಸುಳ್ಯ, ಬಂಟ್ವಾಳ ಹಾಗೂ ಕಾಸರಗೋಡು ತಾಲೂಕುಗಳಲ್ಲಿಯೂ ನಮ್ಮ ವ್ಯವಹಾರ ವಿಸ್ತರಿಸಿಕೊಂಡಿದ್ದೇವೆ ಮತ್ತು ಈ ಭಾಗದ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಿರೀಕ್ಷೆ ಇದೆ. ಪ್ರಚಾರದ ದೃಷ್ಟಿಯಿಂದ ನಾವು ಪತ್ರಿಕಾ ಜಾಹೀರಾತು, ಬ್ಯಾನರ್ಸ್ ಅಳವಡಿಕೆ, ಮೈಕ್ ಅನೌನ್ಸ್ಮೆಂಟ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತು ಇತರ ಡಿಜಿಟಲ್ ಮೀಡಿಯಾ, ವಾಟ್ಸಪ್ ಮೂಲಕ ಗರಿಷ್ಠ ಮಟ್ಟದ ಜನರನ್ನು ತಲುಪುವ ಯೋಜನೆ ಹಾಕ್ಕೊಂಡಿದ್ದೇವೆ ಮತ್ತು ನಮ್ಮ ತಂಡ ಈಗಾಗಲೇ ಕಾರ್ಯಾಚರಣೆಗೆ ಇಳಿದಿದೆ. ಹೆಸರಾಂತ ಕಂಪನಿಗಳ ಸುಮಾರು ಜನ ನಮ್ಮೊಂದಿಗೆ ಕೈ ಜೋಡಿಸಲಿದ್ದಾರೆ. ಸುಮಾರು 60ಕ್ಕೂ ಮಿಕ್ಕಿ ಸ್ಟಾಲ್ಗಳ ಪ್ರದರ್ಶನ ಇರುತ್ತದೆ. ಆಲ್ ಅಂಡರ್ ಒನ್ ರೂಫ್ ಎಂಬ ಯೋಚನೆಯಂತೆ ಫುಡ್ ಕೋರ್ಟ್, ವಾಹನಗಳ ಮಳಿಗೆ, ರಿಯಲ್ ಎಸ್ಟೇಟ್, ಬ್ಯಾಂಕ್, ಯಂತ್ರೋಪಕರಣಗಳ ಮಳಿಗೆಗಳೂ ಇರುತ್ತವೆ. ಈ ಮೇಳದಲ್ಲಿ ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಅರಿವು ಸಂಸ್ಥೆಯ ತಂಡ ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ. ನಾವು ಸಿವಿಲ್ ಇಂಜಿನಿಯರ್ಸ್ ಅಂದರೆ ಲೋಕೋಪಯೋಗಿಗಳು ಎಂಬ ಅನ್ವರ್ಥನಾಮದಂತೆ ನಿರ್ಮಾಣ ಕ್ಷೇತ್ರದ ಸ್ಥಳೀಯ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಾ ಇದ್ದೇವೆ. ರಸ್ತೆ, ಸೇತುವೆ, ತಡೆಗೋಡೆಗಳು ನಿರ್ವಹಣೆ ಸೇರಿದಂತೆ NGO, ಸರ್ಕಾರೇತರ ಸಂಸ್ಥೆಗಳೊಂದಿಗೆ ವಿಚಾರ ವಿನಿಮಯ, ಸ್ಥಳೀಯ ಸಮುದಾಯ, ಶಿಕ್ಷಣ ಹಾಗೂ ಇತರ ಸಂಸ್ಥೆಗಳಿಗೆ ತಂತ್ರಜ್ಞಾನದ ನೆರವು ವಿಸ್ತರಿಸಿದ್ದೇವೆ. ನಮ್ಮ ಸಾಧನೆಗೆ ಕಳೆದ ಅವಧಿಯಲ್ಲಿ ರಾಷ್ಟ್ರಮಟ್ಟದ 2 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೇವೆ. ಬೆಸ್ಟ್ ಹೋಸ್ಟಿಂಗ್ ಸೆಂಟರ್ ಮತ್ತು ಮೋಸ್ಟ್ ಗ್ರೋಯಿಂಗ್ ಸೆಂಟರ್. ಬಿಲ್ಟೆಕ್ 2026 ಮೂಲಕ ಪುತ್ತೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ನಿರ್ಮಾಣ ಕ್ಷೇತ್ರದ ವಿವಿಧ ಆವಿಷ್ಕಾರಗಳನ್ನು ಈ ಪ್ರದರ್ಶನದಲ್ಲಿ ಪರಿಚಯಿಸಿದ್ದೇವೆ. ಪುತ್ತೂರಿನ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರು ಈ ಮೇಳವನ್ನು ಉದ್ಘಾಟಿಸಲಿದ್ದಾರೆ. ಅತಿಥಿಗಳಾಗಿ ಶ್ರೀ ಈಶ್ವರಭಟ್ ಪಂಜುಗುಡ್ಡೆ, ಅಧ್ಯಕ್ಷರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಆಡಳಿತ ಸಮಿತಿ, ಶ್ರೀ ಅಮಳ ರಾಮಚಂದ್ರ, ಅಧ್ಯಕ್ಷರು, ಪುತ್ತೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಶ್ರೀ ರಾಜೇಶ್ ರೈ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಪುತ್ತೂರು, ಶ್ರೀ ಡಾಕ್ಟರ್ ಶಿವಾನಂದ, ಸುದ್ದಿ ಬಳಗ ಮುಖ್ಯಸ್ಥರು ಪುತ್ತೂರು, ಶ್ರೀ ಆನಂದಕುಮಾರ್ SK, ಮಾಲಕರು, ಮಾಸ್ಟರ್ ಪ್ಲಾನರಿ ಪುತ್ತೂರು, ಶ್ರೀ ಜಗದೀಶ್ ಪ್ರಭು, ಗೌರವಾಧ್ಯಕ್ಷರು, ಸ್ಥಾಪಕಾಧ್ಯಕ್ಷರು, ಇಂಜಿನಿಯರಿಂಗ್ ಅಸೋಸಿಯೇಷನ್ ಬೆಳ್ತಂಗಡಿ, ಶ್ರೀ ಕೃಷ್ಣರಾವ್, ಸ್ಥಾಪಕಾಧ್ಯಕ್ಷರು, ಇಂಜಿನಿಯರ್ಸ್ ಅಸೋಸಿಯೇಷನ್ ಸುಳ್ಯ ಮತ್ತು ನಮ್ಮ ಎಲ್ಲ ಇಂಜಿನಿಯರ್ ಮಿತ್ರರು ಭಾಗವಹಿಸ್ತಾರೆ. ಇನ್ನು ಮುಂದೆ ನಮ್ಮ ಸಹಭಾಗಿ US ಕಮ್ಯುನಿಕೇಷನ್ನ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಬೆಂಗಳೂರಿನ ಶ್ರೀ ಉಮಾಪತಿಯವರು ಅಡ್ರೆಸ್ ಮಾಡ್ತಾರೆ. ನಮಸ್ತೆ ಎಲ್ಲ ಪತ್ರಕರ್ತರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಸಂಸ್ಥೆಗಳಿಗೆ. ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ನಾವು ಬಿಲ್ಟೆಕ್ ಎಂಬ ಒಂದು ಬೃಹತ್ ಒಂದು ವಸ್ತು ಪ್ರದರ್ಶನ, ಬಿಲ್ಡಿಂಗ್ ಮೆಟೀರಿಯಲ್ ಮತ್ತು ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್, ಪ್ರಾಪರ್ಟಿ ಆ್ಯಂಡ್ ಹೋಮ್ ಲೋನ್ ಮೇಳವನ್ನು ದಿನಾಂಕ 21, 22, 23 ಫೆಬ್ರವರಿ ಆಯೋಜಿಸುತ್ತೇವೆ. ಇದನ್ನು ಆಯೋಜನೆ ಮಾಡೋಕ್ಕಿಂತ ಮುಂಚೆನೇ ನಾವು ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರನ್ನ ಸಂಪರ್ಕ ಮಾಡಿದಾಗ ಅವರು ಉತ್ತಮವಾದ ರೀತಿಯಲ್ಲಿ ನಮಗೆ ಸ್ಪಂದನೆ ಮಾಡಿ, ಇಲ್ಲ ನಮ್ಮ ಪುತ್ತೂರು ಮತ್ತು ಸುತ್ತಮುತ್ತಲಿನ ಜನಗಳಿಗೆ ಇದು ಭಾಳ ಅನುಕೂಲ ಆಗುತ್ತೆ, ಖಂಡಿತ ಮಾಡುವ ಅಂತಂದೇಳಿ ಅವರು ನಮಗೆ ಹೇಳಿದ್ರಿಂದ ನಾವು ಈ ಒಂದು ಆಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಸುಮಾರು ಒಂದು 60ರಿಂದ 70 ಕಂಪ್ನಿಗಳು, ಬೇರೆ ಬೇರೆ ಕಂಪ್ನಿಗಳು, ಯಾಕೆಂದರೆ ಮನೆ ಕಟ್ಟಲಿಕ್ಕೆ ಏನೇನು ಬೇಕಾಗಿದೆಯಲ್ಲ, ಸಿಮೆಂಟು, ಸ್ಟೀಲಿಂದ ಹಿಡಿದು ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್, ಲೈಟಿಂಗ್ಸ್ ಆಗಲಿ, ಫರ್ನಿಚರ್ಸ್ ಆಗಲಿ, ಸುಮಾರು 65ರಿಂದ 70 ಮಳಿಗೆಗಳನ್ನು ನಾವು ಅಲ್ಲಿ ಸ್ಥಾಪನೆ ಮಾಡ್ಬೇಕಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಈಗ ಆಲ್ರೆಡಿ ಒಂದು 35ರಿಂದ 40 ಸ್ಟಾಲ್ಗಳು ಈಗ ಬಂದಿದೆ. ಬೇರೆ ಬೇರೆ ಕಂಪ್ನಿಗಳು ಬೆಂಗಳೂರಿಂದ, ಪೂನಾದಿಂದ, ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದಿಂದ ಇಲ್ಲಿ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಮತ್ತು ಇಲ್ಲಿ ಲೋಕಲ್ ವೆಂಡರ್ಸ್ಗಳು, ಲೋಕಲಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋಂಥ ಪ್ರಾಡಕ್ಟ್ಗಳು ಏನಾರು ಇದ್ದರೆ
ಅವನ್ನು ಕೂಡ ನಾವಿಲ್ಲಿ ಡಿಸ್ಪ್ಲೇ ಮಾಡ್ಬೇಕಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಸುಮಾರು 12-15 ದಿನ ಟೈಮ್ ಉಂಟು. ನಮಗೆ ಮೋಸ್ಟ್ಲಿ ನಾವು ಅದನ್ನ ಟಾರ್ಗೆಟ್ ರೀಚ್ ಆಗ್ತೀವಿ ಅಂತೇಳಿ ನಮ್ಮ ಭರವಸೆ ಇದೆ. ಸೊ ಈ ಪ್ರದರ್ಶನದಲ್ಲಿ ನಾವು ಯಾಕೆ ಮಾಡ್ತೀವಿ ಅಂದರೆ ನಾವು ಆ ರಾಜ್ಯದಾದ್ಯಂತ ಮಾಡ್ತಾಯಿದ್ದೀವಿ. ಇದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತೀವಿ. ಸುಮಾರು 2003ರಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಮಾಡೋ ಉದ್ದೇಶ ಏನಪ್ಪ ಅಂದರೆ ಮ್ಯಾನುಫ್ಯಾಕ್ಚರರ್ಸ್ ಮತ್ತು ಎಂಡ್ ಯೂಸರ್ಸ್ಗೆ ಇರ್ತಕ್ಕಂಥ ಗ್ಯಾಪನ್ನು ನಾವು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕಂದರೆ ಮ್ಯಾನುಫ್ಯಾಕ್ಚರ್ ಎಲ್ಲೋ ಇರ್ತಾರೆ, ಎಂಡ್ ಯೂಸರ್ಸು ಇಲ್ಲಿ ಪುತ್ತೂರಲ್ಲಿ ಇರ್ತಾರೆ, ಅವರಿಗೆ ಮಾಹಿತಿ ಕೊರತೆ ಇರುತ್ತೆ. ಅದನ್ನು ಎಲ್ಲಿ ಸಿಗುತ್ತೆ ಮೆಟೀರಿಯಲ್ಲು, ಯಾವ ಭಾಗದಲ್ಲಿ ಮತ್ತು ಅದು ಕ್ವಾಲಿಟಿ ಏನು, ರೇಟ್ ಏನು ಅನ್ನೋ ಒಂದು ಟೆಕ್ನಿಕಲ್ ಮಾಹಿತಿಯನ್ನು ಕಂಪನಿಯ ಟೆಕ್ನಿಕಲ್ ಆಫೀಸರ್ಸ್ಗಳು ಬಂದು ಅಲ್ಲಿ ತಮಗೆ ಮಾಹಿತಿ ನೀಡ್ತಾರೆ. ಹಾಗಾಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಮನೆ ಕಟ್ಟಲಿಕ್ಕೆ ನೀವೇನೋ ಒಂದು 50-60 ಲಕ್ಷ ರೂಪಾಯಿ ಬಡ್ಜೆಟ್ ಇಟ್ಕೊಂಡ್ರೆ ಅದು 70-80 ಲಕ್ಷಕ್ಕೆ ಹೋಗುತ್ತೆ. ಯಾಕಪ್ಪ ಅಂದರೆ ಬಿಕಾಸ್ ಆಫ್ ನಿಮಗೆ ಮೆಟೀರಿಯಲ್ ಬಗ್ಗೆ ಮಾಹಿತಿ ಜಾಸ್ತಿ ಇರೋಲ್ಲ. ಯಾವುದೋ ಮೆಟೀರಿಯಲ್ ಯೂಸ್ ಮಾಡ್ತೀರಾ, ಎಲ್ಲೋ ಹಾಳಾಗುತ್ತೆ, 6 ತಿಂಗಳಿಗೆ ವರ್ಷಕ್ಕೆ ಎಲ್ಲ ಮನೆ ಬಿದ್ದು ಹೋಗುತ್ತೆ, ಅಥವಾ ಇದು ಸೀಪೇಜ್ ಆಗುತ್ತೆ, ಆ ಥರ ಎಲ್ಲ ಇರುತ್ತೆ. ಸೊ ಆ ಥರ ಪ್ರಾಬ್ಲಮ್ಗಳು ಜನಗಳಿಗೆ ಬರಬಾರ್ದು ಮತ್ತು ಅದನ್ನು ಸಾಲ್ವ್ ಮಾಡಲಿಕ್ಕೆ ಏನೇನು ಬೇಕಲ್ಲ ಅದೆಲ್ಲ ಮಾಹಿತಿಯನ್ನು ಇಲ್ಲಿ ನಾವು ಕೊಡಲಿಕ್ಕೆ ನಮ್ಮ ಕಂಪನಿಯ ವತಿಯಿಂದ, ಬೇರೆ ಬೇರೆ ಕಂಪನಿಯ ವತಿಯಿಂದ ಕಂಪನಿಯ ಅಧಿಕಾರಿಗಳು ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಸಾರ್ವಜನಿಕರಿಗಾಗಲಿ, ಬಿಲ್ಡರ್ಸು, ಡೆವಲಪರ್ಸು, ಇವನ್ ಇಂಜಿನಿಯರ್ಸ್ಗಳಿಗೆ ಆಗಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಈಗ ಬಿಲ್ಡಿಂಗ್ ಮೆಟೀರಿಯಲ್ಲಿ ಪ್ರತಿದಿನ ಒಂದು ಹೊಸ ಪ್ರಾಡಕ್ಟ್ ಬರ್ತಾಯಿದೆ, ಹೊಸ ಕಂಪ್ನಿಗಳು ಬರ್ತಾ ಇದ್ದಾವೆ. ಆ ಪ್ರಾಡಕ್ಟ್ಗಳ ಮಾಹಿತಿ ಜನಗಳಿಗೆ ಕೊರತೆ ಇದೆ. ಆ ಕೊರತೆಯನ್ನು ನೀಗಿಸಲು ಈ ಬಿಲ್ಡಿಂಗ್ ಮೆಟೀರಿಯಲ್ ಎಕ್ಸಿಬಿಷನನ್ನು ಮಾಡ್ತಾಯಿದ್ದೀವಿ. ಬೇರೆ ಜಿಲ್ಲೆಗಳಲ್ಲಿ ಇದಕ್ಕೆ ಜನಸ್ಪಂದನೆ ತುಂಬ ಇರೋದ್ರಿಂದ ಎಲ್ಲ ಕಂಪ್ನಿಯವರು ಈ ಒಂದು ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಳಿಕ್ಕೆ ಭಾಳ ಉತ್ಸುಕರಾಗಿದ್ದಾರೆ. ಇಲ್ಲೂ ಕೂಡ ಸುಮಾರು ನಾವೊಂದು 65-70 ಕಂಪ್ನಿಗಳನ್ನ ನಾವು ತರಲಿಕ್ಕೆ ಮುಂದೆ ಬಂದಿದ್ದೀವಿ. ಈಗ ಆಲ್ರೆಡಿ ಒಂದು 50% ನಾವು ರೀಚ್ ಆಗಿದ್ದೀವಿ. ಮುಂದೆ ಇನ್ನೊಂದು 10-15 ಡೇಸಲ್ಲಿ ನಾವು ಟಾರ್ಗೆಟ್ ರೀಚ್ ಆಗ್ತೀವಿ. ಈ ಮಾಹಿತಿಯನ್ನು ತಮ್ಮ ಮಾಧ್ಯಮದ ಮೂಲಕ ಎಲ್ಲ ಜನಗಳಿಗೆ ತಿಳಿಸಿ, ಇದು ಒಂದು ಸಾರ್ವಜನಿಕ ಒಂದು ಚಿಂತೆ ಇರುವಂಥ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ಎಲ್ಲ ಮನೆ ಕಟ್ಟೋವಂಥವ್ರು, ಮನೆ ರಿನೋವೇಷನ್ ಮಾಡೋವಂಥವ್ರು ಯಾರೇ ಇದ್ದರೂ ಕೂಡ ಅವ್ರು ಬಂದು ಇಲ್ಲಿ ವಿಸಿಟ್ ಮಾಡಿದರೆ ಅಂಡರ್ ಒನ್ ರೂಫಲ್ಲಿ ನಿಮಗೆ ಎಲ್ಲ ಮಾಹಿತಿಯೂ ಸಿಗುತ್ತೆ. ಇವನ್ ಬ್ಯಾಂಕ್ ಲೋನ್ ಸಹ ಅದು ಮಾಹಿತಿಯೂ ಸಿಗುತ್ತೆ. ಈಗ ಆಲ್ರೆಡಿ ಒಂದು 4 ಬ್ಯಾಂಕ್ಗಳು ಕನ್ಫರ್ಮೇಷನ್ ಮಾಡಿದ್ದಾರೆ. ಹಾಗಾಗಿ ಒಂದೇ ರೂಫಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗೋದ್ರಿಂದ ಇದು ಒಂದು ನಿಮಗೆ ಮನೆ ಬಡ್ಜೆಟ್ ಯೋಚನೆ ಮಾಡೋದಾಗಲಿ ಮತ್ತೊಂದಾಗಲಿ ನಿಮಗೆ ಅಲ್ಲೇನೇ ಗೊತ್ತಾಗ್ಬಿಡುತ್ತೆ ಯಾವ ಬಡ್ಜೆಟಲ್ಲಿ ನಾವು ಮನೆ ಮಾಡ್ಬೋದು ಅಂತಂದೇಳಿ. ಹಾಗಾಗಿ ಈ ಮಾಹಿತಿಯನ್ನು ತಾವು ದಯಮಾಡಿ ಮನೆಗೆ ತಲುಪಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಸರ್, ಈಗ ಕಂಪನಿಗಳ ಅಧಿಕಾರಿಗಳು ಮಾಹಿತಿ ನೀಡ್ತಾರೆ ಅಂತ ಅನ್ಕೊಂಡ್ರೆ ಒಬ್ಬ ಯಾವುದೋ ಒಂದು ಕಂಪನಿ ಅವನ ಕಂಪನಿಯ ಗುಣಮಟ್ಟವನ್ನು ಮಾತ್ರ ಹೇಳ್ತಾನಲ್ವಾ, ಜನರಲ್ ಹೇಳ್ತಾನ ಏನು ಈಗ ಗುಣಮಟ್ಟ ಬಗ್ಗೆ ಮಾಹಿತಿ ಹೌದೌದೌದು ಆ ಕಂಪನಿಯವನ ಈಗ ಜನರಲ್ಲ ಮಾತಾಡಲ್ಲ. ಈಗ ಅವ್ರ ಪ್ರಾಡಕ್ಟ್ ಬಗ್ಗೆ ನಮ್ಮ ಪ್ರಾಡಕ್ಟ್ ಎಷ್ಟು ಉತ್ತಮವಾಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವರು ನಮ್ಮ ಪ್ರಾಡಕ್ಟ್ ಎಷ್ಟು ಉತ್ತಮವಾಗಿದೆ, ಎಷ್ಟು ಬಾಳಿಕೆ ಬರುತ್ತೆ, ಏನು ರೇಟು ಅದೆಲ್ಲ ಅವ್ರು ಹೇಳ್ತಾರೆ. ಅವರು ಅದು ನೀವು ಡಿಸೈಡ್ ಮಾಡಬೇಕು. ಆಮೇಲೆ ಇದರಲ್ಲಿ ಯಾವುದು ಉತ್ತಮ ಇದೆ ಅಂತಂದೇಳಿ ಒಂದೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಬೇರೆ ಕಂಪನಿ ಇದಾವೆ. ಈಗ ಲೈಕ್ TMT ಬಾರು ಈಗ ಸುಮಾರು ಕಂಪ್ನಿಗಳು ಇದಾವೆ. ಟಾಟಾ ಸ್ಟೀಲ್ ಇದೆ, JSW ಇದೆ, ಅವರೆಲ್ಲ ಅವ್ರು ಬರ್ತಾರೆ. ನಮ್ಮದು JSW TMT ಇಷ್ಟು ಕ್ವಾಲಿಟಿ ಇದೆ ಅಂತ ಅವ್ರು ಹೇಳ್ತಾರೆ. ಅವರು ಈ 500D ಇದೆ TMTಯಲ್ಲಿ, ಅದೇನೋ ಗ್ರೇಡ್ಗಳೆಲ್ಲ ಬರ್ತಾವೆ, ಆ ಗ್ರೇಡಲ್ಲಿ ಇದೆ ಅಂತಂದೇಳಿ. ಸೊ ಅವಾಗ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಬೆಂಡಿಂಗ್, ಇವನ್ ಬೆಂಡಿಂಗ್ ಆಲ್ಸೋ ಪಾರ್ಟ್ ಬೆಂಡಿಂಗ್ ಮಾಡ್ತಿರಲ್ಲ ಅದ್ರದ್ದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಅವರು ಯಾವ ಥರ ಬೆಂಡ್ ಮಾಡ್ಬೇಕು ಅದನ್ನ ಅಂತ ಜನ ಮಾಡೋದು. ಹೌದೌದು. ಈಗ ನಿಮ್ಮ ಬಡ್ಜೆಟ್ ಈಗ ಸ್ವಲ್ಪ ಬ್ರ್ಯಾಂಡೆಡ್ ಸ್ಟೀಲು ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು, ಅದಕ್ಕಿಂತ ಕಡಿಮೆ ಇರ್ಬೋದು. ನಿಮ್ಮ ಕ್ವಾಲಿಟಿ ನೀವು ಯೋಚನೆ ಮಾಡ್ಬೇಕು ಅಷ್ಟೇ. ಕ್ವಾಲಿಟಿ ಮತ್ತು ನಿಮ್ಮ ಬಡ್ಜೆಟ್ ಕಮ್ಮಿ ಅದು ಮೆಟೀರಿಯಲ್ ಹಾಗೆ ಇರುತ್ತೆ. ಒಂದು ಸ್ವಲ್ಪ ಕಾರ್ಯಾಗಾರ ಇಲ್ಲ, ಸೆಮಿನಾರ್ ಕಾರ್ಯಾಗಾರ ಇಲ್ಲ ಸರ್. ಅವರವರು ಆ ಟೀಮಿನವರು ಮಾಡ್ತಾರೆ ಅಲ್ಲ, ಅದ್ರ ಬಗ್ಗೆ ಫುಲ್ಲು ವಿವರಗಳು ಕೌಂಟ್ರಲ್ಲಿ ಇರ್ತಾರೆ. ಸಾರ್ವಜನಿಕವಾಗಿ ಅದು ಆಗುದಿಲ್ಲ. ಈಗ ಸಾರ್ವಜನಿಕವಾಗಿ ನೀವೇನು ಅದೇ ಹೇಳಿದ್ನಲ್ಲ ನಾನು, ನೀವು ಒಂದು 50 ಲಕ್ಷದ ಮನೆ ಕಟ್ಬೇಕಂದ್ರೆ ಅದು 60-70 ಲಕ್ಷಕ್ಕೆ ಹೋಗುತ್ತೆ. ಅದು ಬೇಕಾದ್ರೆ ನಿಮಗೇನಾದ್ರು ಮಾಹಿತಿ ಇರಲ್ಲ. ಅದು
ಯಾವ ಮೆಟೀರಿಯಲ್ ಎಲ್ಲಿ ಈಗ 10 ರೂಪಾಯಿ ಮೆಟೀರಿಯಲ್ 100 ರೂಪಾಯಿ ಕೊಟ್ಟು ತೊಗೊಂಡಿರ್ತಾರೆ ನೀವು. ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲಿ ಸಿಗುತ್ತೆ ಏನೋ ಗೊತ್ತಿರಲ್ಲ. ನಾವು ಯಾರಾದರೂ ಮನುಷ್ಯ ಮಾಡೋ ತಪ್ಪು ಅದೇನು, ಹಂಗಾಗಿ ಬಡ್ಜೆಟು ಜಾಸ್ತಿ ಆಗುತ್ತೆ. ಈಗ ಇಂಥ ಪ್ಲಾಟ್ಫಾರ್ಮಲ್ಲಿ ನೀವು ಬಂದರೆ ನಿಮಗೆ ಯಾವ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ, ಇಂಟೀರಿಯರ್ ಫಾಲ್ ಸೀಲಿಂಗ್ ಆಗಲಿ, ಲೈಟಿಂಗ್ಸ್ ಆಗಲಿ, ಈ ಥರದ್ದೆಲ್ಲ ಡೈರೆಕ್ಟ್ ಕಂಪ್ನಿಯಿಂದಲೇ ಹೌದು. ಅವ್ರಿಗೆ ಇಲ್ಲಿ ಡೀಲರ್ ಇರ್ತಾರೆ, ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ. ಅವರು ನೋಡಿ ಸರ್ ನಮ್ಮ ಮೆಟೀರಿಯಲ್ ಇಂಥದ್ದು ಸಿಗುತ್ತೆ, ನೀವು ಈ ರೇಟಿಗೆ ಸಿಗುತ್ತೆ, ನೀವು ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಸೇಲ್ಸ್ ಇರಲ್ಲ, ಓನ್ಲಿ ಡಿಸ್ಪ್ಲೇ ಇರುತ್ತೆ. ಹಾಂ, ಸೇಲ್ಸ್ ಇರಲ್ಲ. ಸೇಲ್ಸ್ ಏನಿದ್ರು ಸೇಲ್ಸು ಡೀಲರ್ಸು ಮತ್ತು ಡಿಸ್ಟ್ರಿಬ್ಯೂಟರ್ ಮೂಲಕನೇ ಆಗೋದು. ಇದರದ್ದು ಮುಖ್ಯ ಉದ್ದೇಶ ಅಂದರೆ ಯಾರಿಗೂ ಮನೆ ಕಟ್ಟುವಾಗ ನಮಗೆ ಅವರ ಐಡಿಯಾವೇ ಇರುತ್ತಿಲ್ಲ ಅವರಿಗೆ ಹೆಚ್ಚಿನವರಿಗೆ. ಇಲ್ಲಿ ಒಂದು ದಿವಸ ಬಂದು ಹೋದರೆ ಕಂಪ್ಲೀಟ್ ಯಾವ ಯಾವ ರೀತಿಯಲ್ಲಿ ಅದರದ್ದೆಲ್ಲ ಮಾಹಿತಿ ಸಿಗ್ತದಲ್ಲ. ಇಲ್ಲಾಂದರೆ ಒಬ್ಬ ಇಂಜಿನಿಯರ್ ಕೇಳಿ ಆಗಬೇಕು, ಮತ್ತು ಅವ್ರಿಗೆ ಗೊತ್ತಿಲ್ಲ, ಹಾಗೆಲ್ಲ ಆಗ್ತದೆ. ಈಗ ಮನೆ ಕಟ್ಟುವಾಗ ಒಬ್ಬೊಬ್ರು ಒಂದೊಂದು ಐಡಿಯಾ ಹೇಳ್ತಾರೆ. ಹೌದು. ಸೊ ಅಲ್ಲ, ಪ್ಲಾನಿಂಗ್ ಎಲ್ಲ ಅಲ್ಲೇ ಇದು ಮಾಡ್ತಾರೆ, ಯಾವ ಯಾವ ರೀತಿ ಪ್ಲಾನ್. ಇಲ್ಲ ಸದ್ಯಕ್ಕೆ ಅಂತ ಕೆಲವು ಡಿಮಾನ್ಸ್ಟ್ರೇಷನ್ಸು ಸ್ಟಾಲ್ಗಳಿರ್ತದೆ. ಆ ಕನಸಿನ ಮನೆ ಅಂತ ಮಾಡೆಲ್ ಮನೆ ಮಾಡೋ ಯೋಚನೆ ಸದ್ಯ ಇಲ್ಲ. ಈ ರೂಫ್ ಯಾರಾದರೂ ಮುಂದೆ ಬಂದರೆ ಇನ್ನೊಂದು 10 ದಿವಸ ಉಂಟು. ಯಾರು ಮುಂದೆ ಬಂದರೆ ಖಂಡಿತ ಅವಕಾಶ ಕೊಡ್ತೇವೆ. ಮಾದರಿಯಾಗಿ ಏನಾದರೂ ತೋರಿಸ್ಲಿಕ್ಕೆ ಆಗುತ್ತಾ? ಯಾಕಂದ್ರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನು. ಅದೇ ಕಂಪ್ಯೂಟರ್ ಮಾಡೆಲ್, ಸಾಫ್ಟ್ವೇರ್ ಮಾಡೆಲ್ಸ್ ಇರುತ್ತದೆ. ನಿಮ್ಮ ಫಿಸಿಕಲ್ ಮಾಡೆಲ್ಸ್ ಇನ್ನು 10 ದಿವಸದಲ್ಲಿ ಯಾರಾದರೂ ಒಂದು ರಿಕ್ವೆಸ್ಟ್ ಬಂದರೆ ನಾವು ಖಂಡಿತ ಗಮನ ಹರಿಸ್ತೇವೆ. ಇಲ್ಲಿವರೆಗೆ ಬಂದಿಲ್ಲ. ಹೌದೌದು ಹೌದೌದು. ಅಲ್ಲ, ಈಗ ಒಂದು 50% ಬುಕ್ ಆಗಿದೆ. ಈಗ ಇನ್ನೊಂದು 50% ಎನ್ಕ್ವೈರೀಸ್ ಇದೆ ಬೇರೆ ಬೇರೆ ಕಡೆಯಿಂದ, ಕಾಸರಗೋಡು, ಬೆಂಗಳೂರು ಆ ಕಡೆಯಿಂದ. ಅವಾಗ ಇನ್ನೂ 1 or 2 ಡೇಸಲ್ಲಿ ಕನ್ಫರ್ಮೇಷನ್ ಆಗುತ್ತೆ. ಸ್ಟಾಲ್ಗಳ ಗುಣಮಟ್ಟ ಸ್ವಲ್ಪ ನಮ್ಮ ಬೆಂಗಳೂರು ಮಟ್ಟದ ಇರ್ತದೆ. ಇವರು ರಾಜ್ಯದ ಬೇರೆ ಬೇರೆ ಕಡೆ ಶಾಲೆಲ್ಲ ಮಾಡ್ತೀವಿ. ಆಮೇಲೆ ಫುಲ್ ರೂಫ್ ಇರುತ್ತೆ, ರೂಫ್ ಶೀಟೆಲ್ಲ ಹಾಕಿಬಿಟ್ಟು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇದರಲ್ಲಿ ಒಂದು ಆಟೋಮೊಬೈಲ್ ಎಕ್ಸ್ಪೋ ಅಂದರೆ ಕಾರ್ಗಳು ಇದ್ದರೆ ಕಾರ್ಗಳನ್ನೂ ಡಿಸ್ಪ್ಲೇ ಮಾಡ್ಬೇಕಂತೇಳಿ ಅದನ್ನು ಡಿಸೈಡ್ ಮಾಡಿದ್ವಿ. ಸೊ ಈಗೆಲ್ಲ ಒಂದು 2-3 ಕಂಪ್ನಿಗಳನ್ನು ಅವರು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಬ್ಯಾಂಕರ್ಸ್ ಇದ್ದಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್ ಅವರೆಲ್ಲನೂ. ವಿಶೇಷವಾಗಿ ಲಿಫ್ಟ್ ಒಂದು 2-3 ಕಂಪನಿ ತರಿಸುವ ಪ್ಲ್ಯಾನಲ್ಲಿ ಇದ್ದಾವೆ. ಅದು ಮಾತಾಡ್ತಾ ಇದ್ದೀವಿ. ನೋಡೋಣ, ಹೊಸ ಐಟಮ್ ಏನು ಬೇಕು ಪುತ್ತೂರು ಜನಕ್ಕೆ ತೋರಿಸ್ಬೇಕಂತ ನಮ್ಮ ಒಂದು ಆಸೆ ಇದೆ. ಅದನ್ನು ಹೊಸ ಐಟಮ್ಗಳಿದ್ದರೆ ಅವನ್ನ ಇಲ್ಲಿ ತಂದು ಡಿಸ್ಪ್ಲೇ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ ಹೊಸ ಪ್ರಾಡಕ್ಟ್ ಇಲ್ಲಿ ತಂದು ಡಿಸ್ಪ್ಲೇ ಮಾಡಲಿಕ್ಕೆ. ಈಗ ಸ್ಲ್ಯಾಬ್ ಕಟ್ ಮಾಡಿ ಒಂದು ಕ್ಯಾಪ್ಸೂಲ್ ಲಿಫ್ಟ್ ಮತ್ತು ಒಂದು ಫ್ಯಾಬ್ರಿಕೇಟ್ ಲಿಫ್ಟ್ ಅಂತೇಳಿ ಒಂದು ಟ್ರೆಂಡಿಂಗ್ ಶುರುವಾಗಿದೆ. ಈಗ ಏಜ್ ಆದವರಿಗೆ ಮೇಲೆ ಫಸ್ಟ್ ಫ್ಲೋರ್ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಅದಕ್ಕೆ ಅನುಗುಣವಾಗಿ ಒಂದು 2-3 ಸರಿ ಮನೆಗೆ ಹೇಳೋದು. ಈಗ ಇರುವ ಮನೆಗೆ ಸ್ವಲ್ಪ ರೆನೋವೇಷನ್, 1 ಫ್ಲೋರ್ 2 ಫ್ಲೋರ್ ಅಷ್ಟೇ. ಆಮೇಲೆ ಹೌದು, ಆ ಐಟಮ್ಗಳು ಮುಂದಿನ ದಿನಗಳಲ್ಲಿ ಪುತ್ತೂರಲ್ಲಿ ಮಾರಾಟಕ್ಕೆ ಅದು ಖರೀದಿ ಸಿಗುವಂಥ ವ್ಯವಸ್ಥೆ ಆಗಬೇಕಲ್ವ? ಹೌದೌದು. ಅದನ್ನು ಈಗ ನಾವು ಏನಂದರೆ ಈಗ ಇಲ್ಲಿ ಡೀಲರು ಡಿಸ್ಟ್ರಿಬ್ಯೂಟರ್ ಇರೋ ಅದು ನೆಟ್ವರ್ಕ್ ಇದ್ದರೆ ಮಾತ್ರ ಬರ್ತಾರೆ ಅವರು ಕಂಪ್ನಿಯವರು, ಇಲ್ಲದ್ರೆ ಬರೋದಿಲ್ಲ. ಇಲ್ಲ ಅಂದರೆ ಮಂಗಳೂರಲ್ಲಿ ಯಾರು ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವ್ರಿಗೆ ಅವರು ರೆಫರ್ ಮಾಡ್ತಾರೆ. ನಿಮಗೆ ಮಂಗಳೂರು ಹತ್ರ ಆಗುತ್ತೆ, ನೀವು ಅಲ್ಲಿ ತೊಗೋಬೋದು. ಈಗ ಕೆಲವು ಕಂಪ್ನಿಗಳು ಏನಂದರೆ ಪುತ್ತೂರು ಮಾರ್ಕೆಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಅವ್ರಿಗೆ ಇದೊಂದು ಸದಾವಕಾಶ. ಹಾಗಾಗಿ ಕೆಲವರು ಬರ್ತಾರೆ, ಇಲ್ಲಿ ಬಂದು ಇಲ್ಲಿ ಯಾರನ್ನಾದ್ರೂ ಡೀಲರ್ನ ಅವರು ನೇಮಕ ಮಾಡ್ತಾರೆ. ಆ ಥರನೂ ನಡೆಯುತ್ತೆ. ಈಗ ಬೆಳಿಗ್ಗೆ ಒಂದು ಲ್ಯಾಮಿನೇಷನ್ ಕಂಪನಿಯವರು ಫೋನ್ ಮಾಡಿದರು. ಬಹುಶಃ ಅವರಿಗೆ ಪುತ್ತೂರು ಡೀಲರ್ಸ್ ಇಲ್ಲ. ಅದು ಕೆಲವು ಮಾಹಿತಿ ಕೇಳಿದ್ದಾರೆ, ನಾವು ಕೊಡ್ತೇವೆ. ಸೊ ಬಂದು ಆ ಡೀಲರ್ ಹುಡುಕೋ ಚಾನ್ಸಸ್ ಕೂಡ ಇರ್ತದೆ. ಹೌದು, ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅವ್ರಿಗೆ. ಆ ಥರ ಸರಿ ಸರ್, ದಯವಿಟ್ಟು ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದ್ರಿಂದ ಇದನ್ನ ತಮ್ಮ ಪತ್ರಿಕೆಯಲ್ಲಿ ಮನೆಗೆ ತಲುಪಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ. ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಅಷ್ಟೇ ಸೇರಿಸಿದ ಫಸ್ಟ್ ಟೈಮ್ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇಂಜಿನಿಯರ್ಸ್ ಅಸೋಸಿಯೇಷನಿಂದ. ಇದನ್ನು ಸಕ್ಸಸ್ ಮಾಡಲಿಕ್ಕೆ ತಮ್ಮೆಲ್ಲರ ಒಂದು ಸಹಾಯ ನಮಗೆ ಬೇಕಾಗಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.